ನಗರದ ಕುಳಾಯಿ ಜಂಕ್ಷನ್ನಿಂದ ಕಾನಕ್ಕೆ ಹೋಗುವ ರಸ್ತೆಯ ಬಲಬದಿಯಲ್ಲಿ ನಿರ್ಮಾಣವಾಗುತ್ತಿರುವ ಎಲ್ಪಿಜಿ ಬಂಕಿಗೆ ಸಂಬಂಧಿಸಿದವರು 1 ಸೆಂಟ್ಸ್ ಸರ್ಕಾರಿ ಜಾಗವನ್ನು ಅತಿಕ್ರಮಿಸಿದ್ದಾರೆ. ಸ್ಥಳವನ್ನು ಸ್ವಯಂಪ್ರೇರಿತರಾಗಿ ತೆರವುಗೊಳಿಸುವಂತೆ ಮಂಗಳೂರು ತಹಶೀಲ್ದಾರ್ ಆದೇಶ ನೀಡಿದರೂ ಅದನ್ನು ಲೆಕ್ಕಿಸದೆ ಕಾಮಗಾರಿ ಮುಂದುವರಿಸುತ್ತಿದ್ದಾರೆ ಎಂದು ಕುಳಾಯಿ ನಾಗರಿಕ ಸಮಿತಿ ಆರೋಪಿಸಿದೆ. ಈ ಕುರಿತು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಅಧ್ಯಕ್ಷ ಕೆ ಭರತ್ ಶೆಟ್ಟಿಯವರು ಮಾತನಾಡಿ, ಪಾಲಿಕೆಯ ಆರೋಗ್ಯಾಧಿಕಾರಿ ಪರಿಸರದ 100 ಮೀಟರ್ ಅಂತರದಲ್ಲಿ ಯಾವುದೇ ವಾಸ್ತವ್ಯತಾ ಮನೆಯಿಲ್ಲ ಹಾಗೂ ದೈವಸ್ಥಾನಗಳು ಇಲ್ಲ ಎಂದು ಎಲ್ಪಿಜಿ ಸ್ಟೇಷನ್ ನಿರ್ಮಾಣದ ವೇಳೆ ವರದಿಯನ್ನ ನೀಡಿದ್ದಾರೆ. ಆದರೆ 20 ಮೀಟರ್ ಅಂತರದಲ್ಲಿ ದೈವಸ್ಥಾನ ಹಾಗೂ ಮನೆಗಳಿದ್ದು ಜನರು ಸಂಬಂಧಿಸಿದ ಇಲಾಖೆಗೆ ಪತ್ರ ಬರೆದು ತಮ್ಮ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇವರ ಡಾಕ್ಯುಮೆಂಟ್ ಪ್ರಕಾರ 14 ಸೆನ್ಸ್ ಜಾಗ ಇದೆ. 14 ಸೆನ್ಸ್ನಲ್ಲಿ ಇವರು 1 ಸೆನ್ಸ್ ಗವರ್ಮೆಂಟ್ ಲ್ಯಾಂಡ್ಗೆ ಎಕ್ವೈರ್ ಮಾಡ್ಕೊಂಡಿದ್ದಾರೆ, ಅದನ್ನು ಮಾಡ್ಕೊಂಡಿದ್ದಾರೆ. ಆ 14 ಸೆನ್ಸಿನಲ್ಲಿ ಈಗ ಸಿಂಗಲ್ ಲೇಔಟ್ ಪರ್ಮಿಷನ್ ಕೊಡ್ಬೇಕಂತಾದ್ರೂ ಕೂಡ ಅವರಿಗೂ ಅದೇ ರೂಲ್ಸ್ ಅಪ್ಲೈ ಆಗ್ತದಲ್ವಾ. ಈಗ ಸೆಟ್ ಬ್ಯಾಕ್ ಬಿಡಬೇಕು, ಒಂದೂವರೆ ಸೆನ್ಸ್ನಷ್ಟು ದಾನ ಪತ್ರ ಕೊಡಬೇಕು ಅಂತೆಲ್ಲ ಇದೆ. ಅದರದ್ದು ಅದು ಯಾವ ಇದರಲ್ಲಿ ಅಂದ್ರೆ ನಮ್ಗೆ ಅಷ್ಟು ಅದರ ಬಗ್ಗೆ ಮಾಹಿತಿ ಅಂತ ಇಲ್ಲ. ಹೇಗಂತ ಹೇಳಿದ್ರೆ ಅದು ಹೇಗೆ ರೂಲ್ಸ್ ಎಂತೆಲ್ಲ ಅಪ್ಲೈ ಆಗ್ತದೆ ಅಂತ ನಮಗೂ ಗೊತ್ತಿಲ್ಲ. ಆದ್ರೆ ನಮ್ಗೆ ಸಾಮಾಜಿಕ ಸ್ವಲ್ಪ ಮಟ್ಟಿಗೆ ತಿಳಿದಷ್ಟು ನೋಡ್ಲಿಕ್ಕೆ ಹೋದ್ರೆ ಈಗೆಲ್ಲ ಕೇಳುವಾಗ ಇಲ್ಲಿ ನಮ್ಮ ಬಳಿ ಬಂದಾಗ ನಾಗರಿಕರೆಲ್ಲ ಹೇಳೋದೇನಂತ ಹೇಳಿದ್ರೆ ಎನ್ನೋ ಒಂಜಿ ಮೂಜಿ ಸೆನ್ಸ್ ಜಾಗ ಯಾನೊಂಜಿ ಪರ್ಮಿಷನ್ ಇಲ್ಲಿ ಕಟ್ಟರೆ ಪರ್ಮಿಷನ್ ಹೋದಾಗ ಆ ಮೇಟು ಬಿಡೋಡು ಈ ಮೇಟು ಬಿಡು ಪಿರಾಡು ಬಿಡುವನ್ನು 1 ಸೆನ್ಸ್ ಜಾಗ ತಿಕ್ಕೊಂಡು ಅಂಚಿತ್ತಿನ 14 ಸೆನ್ಸ್ ಜಾಗ ಅಕ್ಲೆಗೆ ಅವ್ರು ರೂಲ್ಸ್ ಇಜ್ಜ ಅಂತೆಲ್ಲ ಬಂದೇ ಬರ್ತದೆ. ಈಗ ನಾವು ಸಾಧಾರಣ 1 ತಿಂಗಳಿನಿಂದ 1.5 ತಿಂಗಳಿಂದ ಮೊದಲಿಗೆ ಹೇಳ್ಬೇಕಂತಾದ್ರೆ ಅವರು ಆ ಸ್ಟೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಕಾಂಪೌಂಡ್ ವಾಲ್ ಕಟ್ಟುವಾಗಲೇ ಕಾರ್ಪೊರೇಟರ್ ಆದ ನಮ್ಮ ವೇದಕ್ಕನವರು 3-4 ಜನರೊಟ್ಟಿಗೆ ಹೋಗಿ ಅವರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಈ ಎಲ್ಲ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿ, ಪಾಲಿಕೆ ಆಯುಕ್ತರು, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಮೇಯರ್ ಗಮನಕ್ಕೆ ತರಲಾಗಿದೆ. ಮುಂದೆ ಆಗಬಹುದಾದ ಸಮಸ್ಯೆಗಳನ್ನು ತಪ್ಪಿಸಿ ಗ್ರಾಮಸ್ಥರನ್ನ ನಿರಾತಂಕವಾಗಿ ಬದುಕಲು ಅವಕಾಶವನ್ನ ನೀಡಬೇಕು. ಇಲ್ಲದಿದ್ದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು, ಊರ ನಾಗರಿಕರು ಸೇರಿ ಬೃಹತ್ ಪ್ರತಿಭಟನೆ ಮಾಡುವುದು ಅನಿವಾರ್ಯ ಎಂದು ಕಾರ್ಯದರ್ಶಿ ಗಂಗಾಧರ್ ಬಂಚನ್ ಹೇಳಿದರು. ಕಂಪನಿಯ ಮಾಲಕರು ನಮ್ಮ ನಾಗರಿಕರ ಪರವಾಗಿ ವಿರುದ್ಧವಾಗಿ ಸುರತ್ಕಲ್ ಸ್ಟೇಷನ್ನಲ್ಲಿ ಮೊಕದ್ದಮೆಯನ್ನು ಕೂಡ ಹೂಡಿರುತ್ತಾರೆ. ಅದು ಬಹಳ ಖಂಡನೀಯ ಅಂತ ನಾನು ಈ ಸಂದರ್ಭ ಹೇಳ್ತೇನೆ. ಏಕೆಂದರೆ ಅವರು ಟೋಟಲಿ ಇಲ್ಲೀಗಲ್ ಆಗಿ ಕಾಮಗಾರಿ ನಡೆಯುವಾಗ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಮ್ಮ ನಾಗರಿಕರ ಹಕ್ಕನ್ನು ಕಸಿಗೊಳ್ಳುವಂತಹ ಒಂದು ಕಾರ್ಯಕ್ಕೆ ನಾವು ಯಾವಾಗಲೂ ವಿರೋಧವನ್ನು ಪ್ರತಿಭಟಿಸಿದೆ. ಮಾಧ್ಯಮ ಮಿತ್ರರೇ, ನೀವು ಈ ಬಗ್ಗೆ ಕೂಲಂಕುಷವಾಗಿ ನಮ್ಮೊಂದಿಗೆ ಸ್ಪಂದಿಸಿ ಈ ಒಂದು ಹೊನ್ನಗಟ್ಟೆ ಜಂಕ್ಷನ್ ಅಲ್ಲಿ ಸುಮಾರು 2,25,00,000 ಒಂದು ಕಾಮಗಾರಿಯು ಈಗ ಕೆಲವೇ ತಿಂಗಳಲ್ಲಿ ನಡಲಿಕ್ಕಿದೆ. ಅದರ ಬಗ್ಗೆಯೂ ನಿಮ್ಮ ಗಮನಕ್ಕೆ ತರ್ತಿದೆ. ಆ 2,25,00,000 ನಾವು ಸರ್ಕಾರ ಮಂಜೂರು ಮಾಡಿದ ಹಣವನ್ನು ಎಲ್ಲಿ ಅಭಿವೃದ್ಧಿ ಮಾಡುವುದು ಅಂತ ನಮಗೆ ಚಿಂತೆ ಆಗಿದೆ. ಈಗ ನಾಗರಿಕರಿಗೂ ಅದೇ ಒಂದು ಪ್ರಶ್ನೆ ಆಗಿದೆ, ಯಕ್ಷ ಪ್ರಶ್ನೆ. ಇದಕ್ಕೆ ನಮಗೆ ಮಾಧ್ಯಮ ಮಿತ್ರರಿಂದ ಉತ್ತರ ದೊರೆಯಬೇಕಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಸದಸ್ಯರಾದ ರಮೇಶ್ ಹಳಪೆ, ಲಿಂಗಪ್ಪ ಎಂಟಿ ಉಪಸ್ಥಿತರಿದ್ದರು. ಅಪ್ಪ, ಇನ್ನಾದ್ರೂ ಸಂಭ್ರಮಿಸಬಹುದಲ್ವಾ? ಇನ್ನು ಸಂಭ್ರಮಿಸಲು ಕಾಯ್ಬೇಕಾಗಿಲ್ಲ. ಯಾಕಂದ್ರೆ ನಿಮ್ಮ ಉಡುಗೆ ನಮ್ಮ ತಲೆಮಾರಿನ ಆಯ್ಕೆ. ನೂತನ್ ಕ್ಲೋತ್ ಸೆಂಟರ್ ಮಡಂತ್ಯಾರು, ಕುಟುಂಬಗಳ ತಲೆಮಾರಿನ ಆಯ್ಕೆ.